ವೈದ್ಯಕೀಯ ಶಿಬಿರ ಹಾಗೂ ಉಚಿತ ಕನ್ನಡ ವಿತರಣೆ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಆಗ್ತದೆ. ಬಂದಿರತಕ್ಕಂಥ ಎಲ್ಲರನ್ನು ಸ್ವಾಗತಿಸ್ತಾ ನಮ್ಮ ಈ ದಿನದ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕು. ಲಯನ್ ಕ್ಲಬ್ ಅಧ್ಯಕ್ಷರಾದಂಥ ಈ ಸಮಾರಂಭದ ಅಧ್ಯಕ್ಷರಾದಂಥ ಶ್ರೀಯುತ ಲಯನ್ ಅನಿಲ್ ದಾಸ್ ಇವರು ವೇದಿಕೆ ಬರಬೇಕು. ಅದೇ ರೀತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಜಿಲ್ಲಾ ಯೋಜನಾಧಿಕಾರಿ ಶ್ರೀ ಚಂದ್ರಕೇಶವ ಅವರು ಕೂಡ ವೇದಿಕೆ ಬರಬೇಕು. ಲಯನ್ಸ್ ಅನಿಲ್ ಮಾಳತ್ಯ ಮಲ್ಲಿಕ ಅಲ್ವಾ. ಅದೇ ರೀತಿ ಲಯನ್ ಅನಿತಾ ಗೋಮ್ಸ್, ಅದೇ ರೀತಿ ರಾಮಮೋಹನ್ ಅಲ್ವಾ, ಅದೇ ರೀತಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಸಂದೀಪ್ ಕುಮಾರ್, ಅದೇ ರೀತಿ ಮಾತೃ ಮಂಡಳಿಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ದಿವ್ಯಾ ರಾಕೇಶ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತೀವಿ. ಈ ದಿನದ ಮುಖ್ಯ ಕೇಂದ್ರ ಬಿಂದು ನಮ್ಮ ನೇತ್ರ ತಪಾಸಣೆ, ಅದೇ ರೀತಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡುವಂಥ ರೋಗಿಗಳಿದ್ರೆ ಅವರಿಗೆ ಕೂಡ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಜಯರಾಮ್ ಶೆಟ್ಟಿ ಅವರು ವೇದಿಕೆ ಬರಬೇಕು. ಅದೇ ರೀತಿ ಲಯನ್ಸ್ ಸಂಜೀವ್ ಶೇಖರ್ ಅವರು ಕೂಡ ವೇದಿಕೆ ಬರಬೇಕಂತೇಳಿ ವಿನಂತಿ ಮಾಡ್ತೀವಿ. ಎಲ್ಲರ ಕೈ ಚಪ್ಪಲಿಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್, ಕೇಸರಿ ಮಾತೃ ಮಂಡಳಿ ಸಮಾಜಕ್ಕಾಗಿ ಕಳೆದ 40
48 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಅದೇ ರೀತಿ 47 ವರ್ಷಗಳಲ್ಲಿ ಸಮಾಜಕ್ಕೆ ಬೇಕಾದಂತಹ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮದಾಗಿದೆ. ಅದೇ ರೀತಿ ರಾಷ್ಟ್ರೀಯ ಸೇವಾ ಭಾರತೀಯ ಜೊತೆಗೆ ಕೂಡ ಸಂಯೋಜನೆಗೊಂಡು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ನಾವು ಈ 48 ವರ್ಷಗಳಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು, ರೋಟರಿ ಕ್ಲಬ್ ಆಗಿರಲಿ ಅಥವಾ ಸ್ಥಳೀಯ ಸಂಘ ಸಂಸ್ಥೆಗಳಾಗಿರಲಿ, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಾಗಿರಲಿ, ಇವರೆಲ್ಲರೂ ನಮಗೆ ಈ 48 ವರ್ಷಗಳಲ್ಲಿ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಇತ್ತೀಚೆಗೆ ಲಯನ್ಸ್ ಕ್ಲಬ್ ಕೂಡ ನಮಗೆ ಸಾಕಷ್ಟು ಸಹಕಾರವನ್ನು ನೀಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮೆಲ್ಲರ ಈ ಸಂಸ್ಥೆಗೆ ಬಹಳಷ್ಟು ಆತ್ಮೀಯರಾಗಿರುವಂತಹ ಶ್ರೀಯುತ ಅನಿಲನ ಇವರು ಆ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ದಿನಗಳಿಂದ ನಮ್ಮ ಸಂಸ್ಥೆಯ ಜೊತೆ ಸೇರಿ ಸಾಕಷ್ಟು ಕಾರ್ಯಕ್ರಮಗಳು ಈಗಾಗಲೇ ನೆರವೇರ್ತಾ ಇದೆ. ಇನ್ನು ಕೂಡ ಇಂತಹ ಸಾಕಷ್ಟು ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಅದಕ್ಕಾಗಿ ನಾನು ಪ್ರಥಮವಾಗಿ ಅನಿಲ್ ದಾಸ್ ಇವರಿಗೆ, ಅದೇ ರೀತಿ ಲಯನ್ಸ್ ಕ್ಲಬ್ಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ವೈದ್ಯಕೀಯ ಶಿಬಿರಗಳು ಸಾಕಷ್ಟು ನಮ್ಮ ಸಂಸ್ಥೆಯಿಂದ ಈ ಮೊದಲು ಕೂಡ ಸಾಗಿ ಬಂದಿದೆ. ಅದೇ ರೀತಿ ಕಳೆದ ಬಾರಿ ಕೂಡ ಯಶಸ್ವಿಯಾಗಿ ನಾವು ಉಚಿತ ಕನ್ನಡಕ ವಿತರಣೆ ಸಮಾರಂಭವನ್ನು ನಡೆಸಿದ್ವಿ, ತಪಾಸಣೆಯನ್ನು ನಡೆಸಿದ್ವಿ, ಶಸ್ತ್ರಕ್ರಿಯೆ ಕೂಡ ಉಚಿತವಾಗಿ ನಡೆದಿತ್ತು, ಉಚಿತವಾಗಿ ಕನ್ನಡಕ ವಿತರಣೆಯನ್ನು ಕೂಡ ಮಾಡಿದ್ವಿ. ಅದೇ ರೀತಿ ಈ ಬಾರಿ ಕೂಡ ಲಯನ್ಸ್ ಸಂಸ್ಥೆಯ ಜೊತೆ ಸೇರಿ ಎಜೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಜೊತೆ ಸೇರಿ ಇಂತಹ ಇನ್ನೊಂದು ಯಶಸ್ವಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ನಮಗೆ ಮತ್ತೊಮ್ಮೆ ಆ ದೇವರು ಸಹಕಾರವನ್ನು ಒದಗಿಸಿಕೊಟ್ಟಿದ್ದಾರೆ, ಆಶೀರ್ವಾದವನ್ನು ನೀಡಿದ್ದಾರೆ. ಸಮಾಜಕ್ಕೆ ಬೇಕಾದಂತಹ ಜನರಿಗೆ ಯಾವುದೆಲ್ಲ ನೆರವು ಬೇಕಾಗಿದೆಯೋ, ಆರ್ಥಿಕವಾಗಿರಲಿ, ವೈದ್ಯಕೀಯವಾಗಿರಲಿ, ಶೈಕ್ಷಣಿಕವಾಗಿರಲಿ, ಇಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಇದಕ್ಕೆ ಕಾರಣ ಈ ಊರಿನ ಜನರ ಸಹಕಾರ, ಈ ಊರಿನ ಜನರು ನಮಗೆ ನೀಡಿರುವಂತಹ ಆಶೀರ್ವಾದದಿಂದ ಇವರಿಗೆ ಯಶಸ್ವಿಯಾಗಿ ನಾವು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಈ ಸಂಸ್ಥೆಯ ಈ ಒಂದು ಊರಿನ ಮಾತೃ ಸಂಸ್ಥೆಯಾಗಿ ಕೇಸರಿ ಮಿತ್ರರಿಂದ ಆರಂಭಗೊಂಡು ಆ ಮಾತೃ ಸಂಸ್ಥೆ ಹೇಗಿರಬೇಕು, ಅದರ ಮುಖಾಂತರವಾಗಿ ಎಲ್ಲ ಸಂಸ್ಥೆಗಳನ್ನು ಜೊತೆ ಸೇರಿಸಿಕೊಂಡು ಈ ಊರಿಗೆ ಬೇಕಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ದಿನ ಕೂಡ ಬಹಳಷ್ಟು ವಿಶೇಷವಾದ ಉಚಿತ ಆರೋಗ್ಯ ಶಿಬಿರ ಹಾಗೂ ಕಣ್ಣಿನ ಪರೀಕ್ಷೆ ಮತ್ತು ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕೇಸರಿ ಸಭಾಭವನದಲ್ಲಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಲಯನ್ ಅನಿಲ್ ದಾಸ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ, ಇವರನ್ನ ನಮ್ಮ ಸಂಸ್ಥೆಯ ಪರವಾಗಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಶ್ರೀಯುತ ವೆಂಕಟೇಶ್ ಕುಪ್ಪಲ್ ಇವರು ಆಗಮಿಸಿ ಪ್ರೀತಿಯಿಂದ ಹೂವು ಮತ್ತು ಸ್ಮರಣಿಕೆಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಶ್ರೀ ಚೆನ್ನಕೇಶವ, ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಮೊದಲೇ ಹೇಳಿದ್ರೆ ಸಾಕಷ್ಟು ಸಂಸ್ಥೆಗಳು ನಮಗೆ ಸಹಕಾರವನ್ನು ನೀಡಿದೆ. ಅದರಲ್ಲಿ ಇನ್ನೊಂದು ಮಹತ್ವದ ಸಂಸ್ಥೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ಒಂದು ಸಂಸ್ಥೆಯ ಈ ಒಂದು ಬೃಹತ್ ಕಟ್ಟಡಕ್ಕೆ ಕೂಡ ಸಾಕಷ್ಟು ಅನುದಾನವನ್ನು ಒದಗಿಸಿಕೊಟ್ಟು ನಮ್ಮ ಸರ್ವ ಕಾರ್ಯಕ್ರಮಗಳಿಗೆ ಬಹಳಷ್ಟು ಮುಖ್ಯವಾಗಿ ಸಹಕಾರವನ್ನು ನೀಡುವಂತಹ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀಯುತ ಚೆನ್ನಕೇಶವ ಸರ್ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಯಾದವ್ ಕುಲಾಲ್ ಇವರು ಆಗಮಿಸಿ ಪ್ರೀತಿಯಿಂದ ಹೂವು ಮತ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಲು ಸಹಕಾರವನ್ನು ನೀಡಿದಂತಹ ಎಜೆ ಆಸ್ಪತ್ರೆಯ ನೇತ್ರ ತಜ್ಞರಾದಂತಹ ಡಾಕ್ಟರ್ ಶ್ರೀ ಜಯರಾಮ್ ಶೆಟ್ಟಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ನಿತಿನ್ ಕುಲಾಲ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ನಿತಿನ್. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕಾರವನ್ನು ನೀಡುತ್ತಿದ್ದಾರೆ ಶ್ರೀಯುತ ಲಯನ್ ಶ್ರೀ ರಾಮಮೋಹನ್ ಆಳ್ವ, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಜರರ್. ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ದಯವಿಟ್ಟು ಭರತ್ ಆಗಮಿಸಿ ಇವರಿಗೆ ಹೂವು ಮತ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕು. ನಮ್ಮ ಜೊತೆ ಲಯನ್ ಶ್ರೀಮತಿ ಮಲ್ಲಿಕಾ ಆಳ್ವ ಇವರು ಕೂಡ ಇದ್ದಾರೆ. ಕಾರ್ಯದರ್ಶಿಗಳು ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ
ನಾನು ಸಂಸ್ಥೆಯ ಪರವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ರೂಪಾ ನವೀನ್ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಇನ್ನೊಬ್ಬ ಅತಿಥಿಯಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದಾರೆ ಲಯನ್ ಶ್ರೀಮತಿ ಅನಿತಾ ಗೋಮ್ಸ್, ಕೋಶಾಧಿಕಾರಿಗಳು ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀಮತಿ ಕುಸುಮ ಇವರು ಆಗಮಿಸಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿ ಲಯನ್ಸ್ ಕ್ಲಬ್ನ ಶ್ರೀಯುತ ಸಂಜೋತಿ ಅವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಕೇಶವಣ್ಣ ಆಗಮಿಸಿ ಪ್ರೀತಿಪೂರ್ವಕವಾಗಿ ಹೂ ಮತ್ತು ಸ್ಮರಣಿಕೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಕೇಸರಿ ಮಾತೃ ಮಂಡಳಿಯ ಪರವಾಗಿ ವೇದಿಕೆಯಲ್ಲಿ ನಮ್ಮ ಜೊತೆ ದಿವ್ಯಾ ರಾಕೇಶ್ ಇವರಿದ್ದಾರೆ. ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಿರುವಂತಹ ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆಯ ಸರ್ವ ವೈದ್ಯಾಧಿಕಾರಿಗಳನ್ನ ಅದರ ಸಿಬ್ಬಂದಿ ವರ್ಗದವರನ್ನ ಕೂಡ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸಿದ್ದೇನೆ. ಅದೇ ರೀತಿ ಲಯನ್ಸ್ ಕ್ಲಬ್ ಸಂಸ್ಥೆಯ ಸರ್ವ ಸದಸ್ಯರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಕೇಸರಿ ಮಿತ್ರವೃಂದ, ಕೇಸರಿ ಮಾತೃ ಮಂಡಳಿಯ ಸರ್ವ ಸದಸ್ಯರನ್ನ, ಅದೇ ರೀತಿ ವೈದ್ಯಕೀಯ ಶಿಬಿರದ ಪ್ರಯೋಜನವನ್ನ ಪಡೆಯಲು ಆಗಮಿಸಿರುವಂತಹ ನಮ್ಮೆಲ್ಲ ಈ ಊರಿನ ನಾಗರಿಕ ಬಂಧುಗಳನ್ನ, ಅದೇ ರೀತಿ ಮಾಧ್ಯಮ ವೃಂದದವರನ್ನ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸ್ವಾಗತ ಭಾಷಣವನ್ನ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಕ್ಕೆ ಸರ್ವರಿಗೂ ವಂದನಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಪ್ರಾರಂಭದಲ್ಲಿ ಅನೇಕ ವಿಚಾರಗಳ ಸಹಕಾರದೊಂದಿಗೆ ನಿರ್ಮಾಣ ಮಾಡುತ್ತಿರುವಂಥ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ನಮ್ಮ ಜಿಲ್ಲಾ ಯೋಜನಾಧಿಕಾರಿಗೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯಾದಂಥ ಶ್ರೀ ಸತ್ಯನಾರಾಯಣ ಅವರಿಗೆ ಈ ಒಂದು ಮನವಿ ಪತ್ರವನ್ನು ನೀಡಬೇಕಾಗಿ ವಿನಂತಿ ಮಾಡ್ತೀನಿ. ಪುರಾತನ ದೇವಸ್ಥಾನ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದೀಗ ಜೀರ್ಣೋದ್ಧಾರಗೊಂಡು ಇನ್ನು ಕೆಲವೇ ತಿಂಗಳಲ್ಲಿ ಬ್ರಹ್ಮಕಲಶೋತ್ಸವ ಕೂಡ ನಡೆಯಲಿದೆ. ಈ ಸಂದರ್ಭದಲ್ಲಿ ಬಹುಶಃ ಬಹಳೊಂದು ಅತ್ಯುತ್ತಮವಾದ ಒಂದು ಕೆಲಸ ಕಾರ್ಯಗಳಿಗೆ ಕೇಸರಿ ಮಿತ್ರ ಮಂಡಳಿ ಬಹಳಷ್ಟು ವರ್ಷಗಳಿಂದ, ಸುಮಾರು 47 ವರ್ಷಗಳಿಂದ ಈ ಒಂದು ಸಂಘಟನೆಯನ್ನು ಕಟ್ಟಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ಬೇರೆ ಬೇರೆ ಭಾಗಗಳಲ್ಲಿ ನೀಡುತ್ತಾ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅದರೊಟ್ಟಿಗೆ ಲಯನ್ಸ್ ಕ್ಲಬ್ ಕೇವಲ ನಮ್ಮ ಮಂಗಳೂರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ನಾವು ಏನು ನಮ್ಮ ಆಲೋಚನೆಗೆ ನಿಲುಕದಷ್ಟು ದೊಡ್ಡ ಸೇವೆಗಳನ್ನು ಕೊಟ್ಟಿರುವಂತಹ ಈ ಒಂದು ಲಯನ್ಸ್ ಕ್ಲಬ್ನ ಸಹಕಾರದೊಂದಿಗೆ ನಾವೆಲ್ಲ ಒಟ್ಟು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಬಹುಶಃ ಈ ಕಾರ್ಯಕ್ರಮದ ಮಹತ್ವ ಬಹಳ ದೊಡ್ಡದು. ಅದನ್ನು ಬಹುಶಃ ಈ ಒಂದು ನಮ್ಮ ವೈದ್ಯರೇ ಹೇಳಬೇಕಾಗ್ತದೆ. ಯಾಕಂತ ಹೇಳುವಾಗ ಇತ್ತೀಚಿನ ಕಾಲದಲ್ಲಿ ಆರೋಗ್ಯದ ಒಂದು ಸಮಸ್ಯೆ, ಜನಸಾಮಾನ್ಯರಿಗೆ ಆರೋಗ್ಯದ ಸಮಸ್ಯೆ ಬಂದರೆ ಬಹುಶಃ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಅಥವಾ ಅತ್ಯುನ್ನತ ಮಟ್ಟದಲ್ಲಿರುವ ವ್ಯಕ್ತಿಗೂ ಕೂಡ ಬಹಳ ದೊಡ್ಡ ಸಮಸ್ಯೆಗಳಾಗ್ತದೆ. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮಗೆ ದೊಡ್ಡ ಹೊರೆಯಾಗುವುದು ಆರೋಗ್ಯದ ಸಮಸ್ಯೆ ಬಂದ ಮೇಲೆ ನಾವು ಅದರ ಬಗ್ಗೆ ಚಿಂತೆಗಳನ್ನು ಮಾಡ್ತೇವೆ. ಆದರೆ ಬೇರೆ ಬೇರೆ ಸಂಸ್ಥೆಯವರು ಅಥವಾ ಆಸ್ಪತ್ರೆಯವರು ಅದಕ್ಕೆ ಬೇಕಾದ ಪೂರಕವಾದ ಒಂದು ಕೆಲಸಗಳನ್ನು ಮಾಡುವಾಗ ಜನಸಾಮಾನ್ಯರು ದಯವಿಟ್ಟು ಅದರಲ್ಲಿ ಭಾಗವಹಿಸಬೇಕಾಗ್ತದೆ. ಒಂದೆರಡು ವಿಚಾರಗಳನ್ನು ನಾನು ಮಾತ್ರ ಇಲ್ಲಿ ಸ್ಪಷ್ಟಪಡಿಸ್ತೇನೆ. ಕ್ಯಾಂಪ್ ಅಂತ ಹೇಳಿದ ಕೂಡಲೇ ಕೆಲವು ಜನರಲ್ಲಿ ತಾತ್ಸಾರ ಮನೋಭಾವನೆ ಇದೆ. ಅದೇ ಪೇಮೆಂಟ್ ಕೊಟ್ಟು ಅದೇ ಆಸ್ಪತ್ರೆಯಲ್ಲಿ ಅದೇ ಶಸ್ತ್ರಚಿಕಿತ್ಸೆಯನ್ನು ಅವರು ಹಣ ಕೊಟ್ಟು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಮನೆ ಬಾಗಿಲಿಗೆ ಬಂದು ನಿಮ್ಮನ್ನು ಕ್ಯಾಂಪ್ಗೆ ಇಲ್ಲಿ ಬನ್ನಿ, ಇಲ್ಲಿ ತಪಾಸಣೆ ಮಾಡಿ ಅಂತ ಹೇಳುವಾಗ ಅದರ ಬಗ್ಗೆ ತಾತ್ಸಾರ ಮನೋಭಾವನೆ ಬರುತ್ತದೆ. ಯಾಕಂತ ಹೇಳುವಾಗ ದಯವಿಟ್ಟು ಆ ಮನೋಭಾವನೆಯನ್ನು ಬಿಡಿ. ಆಸ್ಪತ್ರೆಗಳು ನಮಗೆ
ನಮಗೆ ಎಜೆ ಆಸ್ಪತ್ರೆ ಮತ್ತು ಧರ್ಮಸ್ಥಳ ಸಂಸ್ಥೆಗೆ ಬಹಳ ಅವಿನಾಭಾವ ಸಂಬಂಧ. ನಮ್ಮ ಇನ್ಶೂರೆನ್ಸ್ ಕಾರ್ಯಕ್ರಮ ಅದರೊಟ್ಟಿಗೆ ಟೈಅಪ್ ಇದೆ. ಬಹಳ ವರ್ಷಗಳ ಹಿಂದಿನಿಂದಲೂ ನಾವು ಒಟ್ಟಿಗೆ ಜೊತೆಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಮನೋಭಾವನೆಯನ್ನು ಬಿಟ್ಟು ಸಿಕ್ಕ ಸೇವೆಯನ್ನು ಪ್ರಾಮಾಣಿಕವಾಗಿ ನೀವು ಪಡ್ಕೊಂಡ್ರೆ ನಮ್ಮ ಕುಟುಂಬಕ್ಕೆ ನಮಗೆ ವೈಯಕ್ತಿಕವಾಗಿ ಲಾಭ. ಎರಡನೇ ಭಾಗವಾಗಿ ಆಸ್ಪತ್ರೆಯವರು ಕೊಡುವ ಸವಲತ್ತುಗಳಿದೆ. ಬಹುಶಃ ಎಜೆ ಆಸ್ಪತ್ರೆ ಬಗ್ಗೆ ಹೇಳೋದಾದ್ರೆ ಅಲ್ಲಿ ಉಚಿತವಾದ ಒಂದು ಕ್ಯಾಂಪ್ಗಳನ್ನು ನಿರಂತರವಾಗಿ ಕೆಲವು ಚಿಕಿತ್ಸೆಗಳಿಗೆ ಉಚಿತವಾಗಿ ಸೇವೆ ಕೊಡ್ತಾರೆ. ಕೆಲವೊಂದು ಅಲ್ಲಿ ಕಾರ್ಡ್ಗಳನ್ನು ಮಾಡಿದರೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಗಳನ್ನು ಕೊಡ್ತಾರೆ. ದಯವಿಟ್ಟು ನಾವು ಅದನ್ನು ಮಾಡಬೇಕಾಗ್ತದೆ. ಈ ವಿಚಾರ ಬಹಳ ಹತ್ತಿರದಿಂದ ಜನಸಾಮಾನ್ಯರೊಟ್ಟಿಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯೊಟ್ಟಿಗೆ ಕೂಡ ಕೆಲಸ ಮಾಡಿದ ಅನುಭವದಿಂದ ನಾನು ಹೇಳ್ತೇನೆ. ನಮಗೆ ಇತ್ತೀಚೆಗೆ ಬರುವಂತಹ ಕಂಪ್ಲೇಂಟ್ಗಳೇನಂತ ಹೇಳುವಾಗ, ನಾವು ಸಂಪೂರ್ಣ ಸುರಕ್ಷಾ ಆರೋಗ್ಯ ವಿಮೆ ನೋಂದಣಿ ಮಾಡ್ತೇವೆ. ಸಣ್ಣ ಪ್ರೀಮಿಯಂನೊಂದಿಗೆ ನೋಂದಣಿ ಮಾಡಿದ ಮೇಲೆ ಅವರಿಗೆ ಅದರ ಇನ್ಶೂರೆನ್ಸ್ ಪ್ರೀಮಿಯಂ ಹಣರಹಿತ ಚಿಕಿತ್ಸೆ ಕರ್ನಾಟಕ ರಾಜ್ಯದ ಸುಮಾರು 400 ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆಗಳನ್ನು ಪಡ್ಕೊಳ್ಬಹುದು. ತನ್ನ ಬಂಡವಾಳವನ್ನು ಹಾಕದೆ ಕೊನೆಗೆ ಆಸ್ಪತ್ರೆಗೆ ದಾಖಲಾದ ನಂತರ ಧರ್ಮಸ್ಥಳದಿಂದ ನಮಗೆ ನೆರವು ಕೊಡಿ ಎಂಬ ಮನವಿ. ಬಹುಶಃ ಇನ್ನೊಂದು ನೆರವು ಕೊಡಲಿಕ್ಕೆ ಸಾಧ್ಯ ಇದೆ. ಸಣ್ಣ ಮಟ್ಟದ ನೆರವುಗಳನ್ನು ಕೊಡ್ಬೋದು. ಆದರೆ ದೊಡ್ಡ ಮೊತ್ತದಲ್ಲಿ ಆ ಕುಟುಂಬಕ್ಕೆ ಆರ್ಥಿಕ ನಷ್ಟಗಳು ಉಂಟಾಗ್ತದೆ. ಆಸ್ಪತ್ರೆಗಳಿಗೆ ಹೋಗುವಾಗ ಈಗಿನ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ನಮಗೆ ಕಡಿತ ಬೀಳ್ತದೆ. ನಮ್ಮ ಇಡೀ ಕುಟುಂಬದ ಆರ್ಥಿಕ ವ್ಯವಸ್ಥೆ ಕುಸಿದು ಬಿಡುವ ಸಾಧ್ಯತೆ ಇದೆ. ಬೇರೆಯವರು ಸಹಾಯ ಮಾಡುವುದಕ್ಕೆ ಒಂದು ಸೀಮಿತ ವ್ಯವಸ್ಥೆ ಇದೆ. ಅದಕ್ಕೆ ತಮ್ಮೆಲ್ಲರ ವಿನಂತಿ, ಆಸ್ಪತ್ರೆಗಳು ನೀಡುವಂತಹ ಸಲಹೆಗಳನ್ನು ಮೊದಲನೇದಾಗಿ ನಾವು ತಗೊಳ್ಳುವ. ಆರೋಗ್ಯವನ್ನು ಕಾಲಕಾಲಕ್ಕೆ ನಾವು ಸೂಕ್ತ ಸಮಯದಲ್ಲಿ ತಪಾಸಣೆ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಬಹುದು. ಎರಡನೇ ಭಾಗವಾಗಿ ನಮಗೆ ಆರೋಗ್ಯದ ಅನಾರೋಗ್ಯ ಆಗೋದಕ್ಕಿಂತ ಮುಂಚಿತವಾಗಿ ನಾವು ಸೂಕ್ತ ಇನ್ಶೂರೆನ್ಸ್ಗಳನ್ನು ಮಾಡಿದ್ರೆ ಆರೋಗ್ಯದ ರಕ್ಷಣೆಗೆ ಬೇಕಾಗಿ ನಮ್ಮ ಕುಟುಂಬವನ್ನು ಆರ್ಥಿಕ ಹೊಡೆತದಿಂದ ತಪ್ಪಿಸಲಿಕ್ಕೆ ಸಾಧ್ಯ. ಬಹುಶಃ ನಾವೆಲ್ಲರೂ ಕೂಡ ಅದರ ಬಗ್ಗೆ, ಆರೋಗ್ಯದ ಬಗ್ಗೆ ತಾಸಾದ ಮನೋಭಾವನೆಯನ್ನು ಬಿಟ್ಟು ಅದರ ಬಗ್ಗೆ ಪ್ರೀತಿಯನ್ನು ತೋರಿಸಿದ್ರೆ ಖಂಡಿತವಾಗಿ ನಮ್ಮ ಕುಟುಂಬ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ಬಹುಶಃ ಇವತ್ತು ಬಹಳ ಸಂತೋಷ ಆಯಿತು. ಈ ಒಂದು ದಿನ ಆರ್ಥಿಕ ವರ್ಷದ ಪ್ರಥಮ ವಾರ. ಬಹುಶಃ ಯಾವುದೇ ಹೆಚ್ಚಿನ ಸಂಘ ಸಂಸ್ಥೆಗಳು ಬಿಸಿಯಾಗಿರ್ತದೆ. ಎಲ್ಲರೂ ಕೂಡ ಅವರವರ ಲೆಕ್ಕಪತ್ರಗಳ ವ್ಯವಸ್ಥೆಯಲ್ಲಿ ಬಿಸಿಯಾಗಿರ್ತದೆ. ಬಹುಶಃ ನಾವು ಕೂಡ ನಿನ್ನೆಗೆ ನಮ್ಮ ಎಲ್ಲ ವ್ಯವಹಾರಗಳನ್ನು ಮುಗಿಸಿದ್ವಿ. ಇವತ್ತು ಬಹಳ ಸಂತೋಷ ಯಾಕಂತ ಹೇಳುವಾಗ, ಇವತ್ತು ನಮ್ಮ ಧರ್ಮಾಧಿಕಾರಿಗಳ ಧರ್ಮಪತ್ನಿ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ದಿನ. ಕಾಕತಾಳೀಯವಾಗಿ ನನಗೆ ಕೂಡ ಅವರ ಏನು ಮನಸ್ಸಲ್ಲಿರ್ತದೆ, ಜನಸಾಮಾನ್ಯರಿಗೆ ಸೇವೆ ಕೊಡಬೇಕು, ಸಮಾಜದಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ನಾವು ತೊಡಗಿಕೊಳ್ಬೇಕು ಅಂತ ಒಂದು ಮಹಿಳೆಯರ ಒಂದು ಸಬಲೀಕರಣ ಅಥವಾ ವಾತ್ಸಲ್ಯ ಕಾರ್ಯಕ್ರಮ, ಗೆಳತಿ ಕಾರ್ಯಕ್ರಮ, ಸ್ವಉದ್ಯೋಗದ ಎಲ್ಲ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡವರ ಹುಟ್ಟುಹಬ್ಬದ ದಿನದಂತೆ ಇವತ್ತೊಂದು ಇಷ್ಟೂ ಜನರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ದೀಪ ಬೆಳಗಿಸಿ ಉದ್ಘಾಟಿಸುವ ಒಂದು ಸೌಭಾಗ್ಯ ಖಂಡಿತವಾಗಿ ಸಿಕ್ಕಿದೆ. ಅದಕ್ಕೆ ಸಹಕರಿಸಿದಂತ ನಮ್ಮ ಆತ್ಮೀಯರು ನಾರಾಯಣ್ ಸರ್ ಅವರು ನಮ್ಮ ಸಂಸ್ಥೆಯ ಬಹಳ ಹಿಂದಿನಿಂದಲೂ ಹಿತೈಷಿ ಅಂತ ಹೇಳುವುದಕ್ಕಿಂತ ಮಾರ್ಗದರ್ಶಕರು ಅಂತ ನಾನು ಹೇಳ್ತೇನೆ. ಅವರ ಅನುಭವವನ್ನು ನಮಗೆ ಸದಾ ಧಾರೆಯಲ್ಲಿದ್ದು ನಮ್ಮ ಸಂಸ್ಥೆ ಚಟುವಟಿಕೆಗಳನ್ನು ಪ್ರೇರಣಾತ್ಮಕವಾಗಿ ನಮಗೆ ಅವರು ಮಾರ್ಗದರ್ಶಕರಿರ್ತಾರೆ. ಅವರಿಗೂ ಹಾಗೂ ಲಯನ್ಸ್ ಕ್ಲಬ್ ಹಾಗೂ ನಮ್ಮ ಎಜೆ ಆಸ್ಪತ್ರೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಕ್ಯಾಂಪ್ ನಮಗೆ ಯಶಸ್ವಿಯಾಗಲಿ, ಹೆಚ್ಚಿನ ಜನ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಇಟ್ಕೊಂಡು ಎಲ್ಲರ ಕೇಳುವಾಗ ಎಂಗ್ಳು ಬಾಧ್ಯತೆ ಎಂಗ್ಳು ಕೆಲಸ ಮಾಡ್ತಾರೆ. ಮಾತಿಗಿಂತ ಕೃತಿ ಮುಖ್ಯ ಮಗನ ಆ ಮಾತನ್ನು ಹೇಳಿದ್ದಾರೆ. ಇದೀಗ ಅವರೆಲ್ಲರ ಪರವಾಗಿ ಸಭೆಯ ಅಧ್ಯಕ್ಷಸ್ಥಾನ ವಹಿಸಿಕೊಂಡಂತ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀಯುತ ಲಯನ್ ಅನಿಲ್ ದಾಸ್ ಅವರಿಗೆ ಕೇಸರಿ ಮಿತ್ರವೃಂದ, ಅದೇ ರೀತಿ ಮಹಿಳಾ ವೃಂದ ಹಾಗೂ ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳಾದೇವಿ ಇದರ ಸಂಯೋಜನೆಯಲ್ಲಿ ಅತಿ ಅಪೂರ್ಣವಾದ ಮಹತ್ವವಾದ ಒಂದು ಸೇವೆಯನ್ನು ಎಜೆ ಆಸ್ಪತ್ರೆಯ ಸಹಯೋಗದೊಂದಿಗೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತಿ ಇರುವಂಥ ಡಾಕ್ಟರ್ ಜಯರಾಮ್ ಶೆಟ್ಟಿ ಅವರಿಗೆ ವಂದಿಸುತ್ತಾ ಹಾಗೂ ಧರ್ಮಸ್ಥಳದ ಯೋಜನಾಧಿಕಾರಿ ಚೆನ್ನಕೇಶವ ಅವರಿಗೆ ಹಾಗೂ ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿಯವರ ಮಲ್ಲಿಕಾರ್ ಅವರಿದ್ದಾರೆ ಹಾಗೂ ಅನಿತಾ ಗುಂಸವರಿದ್ದಾರೆ ಹಾಗೂ ಕ್ಲಬ್ಬಿನ ಹಿರಿಯ ಸದಸ್ಯರುಗಳಾದಂಥ ರಾಮನಾಥ್ ಅವರು, ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಅವರು ಕೂಡ ಉಪಸ್ಥಿತರಿದ್ದಾರೆ ಹಾಗೂ ನಮ್ಮ ಕೇಸರಿ ಮಿತ್ರ ವೃಂದದ ಅಧ್ಯಕ್ಷರಾದಂಥ ಸಂದೀಪ್ ಹಾಗೂ
ನಮ್ಮ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರಣಕ್ಕೆ ಇವತ್ತಿನ ಈ ಒಂದು ಕಾರಣದ ಸೇವೆಯ ಒಂದು ಕಾರಣಕ್ಕೆ ಮುಖ್ಯವಾಗಿ ಕಾರಣಕರ್ತರಾದಂಥ ಮಾರ್ಗದರ್ಶಕರಾದಂಥ ಎನ್ ನಾರಾಯಣ ಅವರಿದ್ದಾರೆ ಹಾಗೂ ಕೇಸರಿ ಮಿತ್ರವೃಂದದ ಬೇರೆ ಬೇರೆ ಜವಾಬ್ದಾರಿಯಲ್ಲಿರುವಂಥ ಎಲ್ಲ ಮಿತ್ರವೃಂದದ ಪದಾಧಿಕಾರಿಗಳೇ ಹಾಗೂ ಇವತ್ತು ನಮ್ಮ ಈ ಒಂದು ಉಚಿತ ಗಣಿತ ಶಿಬಿರದ ಈ ಒಂದು ಆಯೋಜನೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಕಲಾವಿದರಿಗೆ ಇವತ್ತು ನಾನು ವಂದಿಸುತ್ತಾ ಈಗಾಗಲೇ 48 ವರ್ಷ ಪೂರೈಸಿ 49ನೇ ವರ್ಷಕ್ಕೆ ಈಗ ಪದಾರ್ಪಣೆ ಮಾಡ್ತಿರುವಂಥ ಇನ್ನು ಕೆಲವೇ ವರ್ಷಗಳಲ್ಲಿ 50ನೇ ವರ್ಷ ಸಂಭ್ರಮಾಚರಣೆಯಲ್ಲಿರುವಂಥ ಕೇಸರಿ ಮಿತ್ರವೃಂದ ಅದರ ಮೇಲ ವೃಂದ ಈಗಾಗಲೇ ಈ ಪರಿಸರದಲ್ಲಿ ಉಳ್ಳಾಲ ಪರಿಸರದಲ್ಲಿ ಮಂಗಳೂರು ಪರಿಸರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದರಲ್ಲಿ ಹೆಮ್ಮೆಯ ಒಂದು ಯುವಕ ವೃಂದದಲ್ಲಿ ಕೇಸರಿ ಮಿತ್ರವೃಂದ ಕೂಡ ಜಿಲ್ಲೆಯ ಜಾಗಕ್ಕೆ ಸೇರ್ತದೆ. ಈಗಾಗಲೇ ಇಂಥ ಶಿಬಿರಗಳಿರ್ಬೋದು, ಆರೋಗ್ಯ ಸಂಬಂಧಪಟ್ಟ ಶಿಬಿರಗಳಿರ್ಬೋದು, ಶಾಲೆಗಳಿಗೆ ಸಂಬಂಧಪಟ್ಟಂಥ ಸೇವೆಗಳಿರ್ಬೋದು, ಧಾರ್ಮಿಕವಾಗಿ ಇರುವಂಥ ಆದಿಶಕ್ತಿ ಅಂತ ಒಂದು ಬ್ರಹ್ಮಕಲಶೋತ್ಸವ ಕಾಣುವಂಥ ಕ್ಷೇತ್ರ ಇರ್ಬೋದು, ಈ ಕುಂಬಳದ ಪರಿಸರದಲ್ಲಿ ಬಡವರ ಕನ್ನಡಿಸುವ ಕೆಲಸ, ಅದೇ ರೀತಿ ನಿತ್ಯ ನಿರಂತರವಾಗಿ ಸೇವೆಯಲ್ಲಿ ತೊಡಗಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವಂಥ ಈ ಒಂದು ಕೇಸರಿ ಮಿತ್ರವೃಂದ ಇವತ್ತು ಮಂಗಳೂರಿನಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಹೆಸರು ಮಾಡಿದೆ. ಯಾಕೆಂದರೆ ಇದಕ್ಕೆ ಮಾರ್ಗದರ್ಶಕರಾಗಿ ನಾರಾಯಣ ಇದ್ದಾರೆ, ಅದೇ ರೀತಿ ವೆಂಕಟೇಶ್ವರ ಇರ್ಬೋದು, ಸಂದೀಪ್ ಇರ್ಬೋದು, ನಮ್ಮ ಬೇರೆ ಬೇರೆ ಜವಾಬ್ದಾರಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಿರುವಂಥ ದೊಡ್ಡ ತಂಡ ಇದೆ. ಯಾಕೆಂದರೆ ಮಹಿಳಾ ತಂಡ ಕೂಡ ಅದೇ ರೀತಿ ಮಹಿಳೆಯರ ಸಬಲೀಕರಣದಲ್ಲಿ ಈಗಾಗಲೇ ನಮ್ಮ ಚೆನ್ನಕೇಶ್ವರ ಮಾತಾಡ್ತಾರೆ. ಯಾಕೆಂದರೆ ಒಂದು ಮಹಿಳೆ ಒಂದು ಸ್ಫೂರ್ತಿಯಿಂದ ಕೆಲಸ ಮಾಡಬೇಕು, ಮಹಿಳೆಯರು ಮುಂದೆ ಬರಬೇಕು, ಅವರಿಗೆ ಬೇರೆ ಬೇರೆ ಅವಕಾಶಗಳು ಸಿಗಬೇಕಂದ್ರೆ ಈ ಗ್ರಾಮದಲ್ಲಿರುವಂಥ ಈ ನಾಡಿನಲ್ಲಿರುವಂಥ ಮಹಿಳೆಯರು ಮುಂದಾಗಬೇಕಂದ್ರೆ ನಮ್ಮ ಪರಿಸರದಲ್ಲಿರುವಂಥ ಮಹಿಳಾ ಜಾಗೃತಿಯವರು ಆ ಮಹಿಳಾ ನೇತೃತ್ವ ವಹಿಸಿದಾಗ ಮಾತ್ರ ಇಂಥ ಮಹಿಳಾ ಮಂಡಲಗಳಿಂದ ಇಂಥ ಕೆಲಸ ಆಗ್ತದೆ. ಈಗಾಗಲೇ ಧರ್ಮಸ್ಥಳದ ಒಂದು ಇಂಥ ಯೋಜನೆಗಳಲ್ಲಿ ಬೇರೆ ಬೇರೆ ಸ್ವಸಹಾಯಕ ಯೋಜನೆಗಳಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿ ಅದರಲ್ಲಿ ಕೂಡ ಉತ್ತಮ ಸೇವೆಯನ್ನು ಪಡೆದುಕೊಂಡು ಈಗಾಗಲೇ ಮಹಿಳಾ ವೃಂದ ಉತ್ತಮ ಕೆಲಸ ಮಾಡಿದೆ. ಅದೇ ರೀತಿ ಇಲ್ಲಿನ ಕೇಸರಿ ವೃಂದವನ್ನು ಕೂಡ ಈಗ ಲಯನ್ಸ್ ಕ್ಲಬ್ಬಿನ ಸಹಯೋಗದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ನಾರಾಯಣ ಅವರು ನಮಗೆ ಈ ರೀತಿ ಹುಡುಗರಿಗೆ ಕಷ್ಟ ಇದೆ, ಈ ರೀತಿ ಒಂದು ಹುಡುಗರಿಗೆ ಏನಾದರೂ ಆಗಬೇಕು, ಈಗಾಗಲೇ ಅವರು ಒಂದು ನಮ್ಮದು ಬೇಡಿಕೆ ಇನ್ನೊಂದು ಇಟ್ಟಿದ್ದಾರೆ, ಒಂದು ಕಲಿಕೆಯಲ್ಲಿ ಉತ್ತಮ ಮಟ್ಟದಲ್ಲಿ ಇರುವಂಥ ಒಂದು ಹುಡುಗರಿಗೆ ಲ್ಯಾಪ್ಟಾಪ್ ವ್ಯವಸ್ಥೆ ಬೇಕು ಅಂತೇಳಿ ನಾರಾಯಣ ಅವರು ನಮ್ಮ ಲಯನ್ಸ್ ಕ್ಲಬ್ಬಿನ ಜವಾಬ್ದಾರಿ ಮತ್ತೆ ನಮಗೆ ಸಂಪರ್ಕ ಇಟ್ಟಿದ್ದಾರೆ. ಅದೇ ರೀತಿ ಒಂದು ಕ್ಲಬ್ ಮಾತ್ರ ಅಲ್ಲ, ಆ ಕ್ಲಬ್ಬಿನಿಂದ ಸಾಮಾಜಿಕ ಚಟುವಟಿಕೆಯೊಂದಿಗೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಒತ್ತು ಕೊಡುವಂಥ ಕೆಲಸ ಇಲ್ಲಿರುವಂಥ ಪದಾಧಿಕಾರಿಗಳು ಮಾಡ್ತಾರೆ ಅಂತ ಹೇಳುವಾಗ ಅದು ನಿಜವಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತದನಂತರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬರಬೇಕು ಅಂತ ರಾಜ್ಯದ ಪ್ರಶಸ್ತಿ ಬರುವಂಥ ನಿಟ್ಟಿನಲ್ಲಿ ಕೂಡ ಒಂದು ಸೂಕ್ತವಾದ ಒಂದು ಸಂಸ್ಥೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾಕಂದರೆ ನಾನು ಕೂಡ ಈ ಪರಿಸರದಲ್ಲಿ ಹುಟ್ಟಿ ಬೆಳೆದವ, ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಈ ಸದಸ್ಯರಾಗಿರ್ಬೋದು, ಪ್ರತಿಯೊಬ್ಬರ ಕೂಡ ಒಡನಾಟ ಇದೆ. ನಾನು ಕೂಡ ಇಲ್ಲೇ ಶಾಲಾಗಳಲ್ಲಿ ಇಲ್ಲಿ ಕೂಡ ನಮ್ಮ ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಶಾಲಾಭ್ಯಾಸಗಳು ಇಲ್ಲಿ ಎಲ್ಲ ಸಹಪಾಠಿಗಳೊಂದಿಗೆ ನಾವು ನಿತ್ಯ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಕಳೆದ 49 ವರ್ಷಗಳಿಂದ ಬೇರೆ ಬೇರೆ ಕ್ರೀಡೆಗೆ ಒತ್ತು ಕೊಟ್ಟು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬೇರೆ ಬೇರೆ ಒಂದು ಒಳ್ಳೆ ಒಂದು ಉತ್ತಮ ಗುಣಮಟ್ಟದ ವ್ಯಕ್ತಿಗಳ ನಿರ್ಮಾಣ ಮಾಡುವಲ್ಲಿ ಈ ಒಂದು ಕೇಸರಿ ಮಿತ್ರವೃಂದ ತುಂಬ ವರ್ಷಗಳಿಂದ ಮಾಡ್ತಾ ಇದೆ. ಅದೇ ರೀತಿ ಈ ಬಾರಿ ಈ ಒಂದು ಕಣ್ಣಿನ ಒಂದು ಶಿಬಿರ, ಯಾಕಂದರೆ ಡಾಕ್ಟರ್ ಚಂದ್ರಶೇಖರ್ ಅವರು ಅವ್ರು ಯಾವತ್ತು ಅವ್ರದ್ದು ಒಂದು ತುರ್ತು ಇದಿರುತ್ತೆ. ಯಾಕಂದರೆ ಅವರಿಗೆ ಕ್ಯಾಂಪ್ ಆಲ್ರೆಡಿ ಅವರಿಗೆ ಬುಕ್ಕಿಂಗ್ ಇರ್ತಾರೆ. ಈಗಾಗಲೇ ನಾವು ಒಂದು 2-3 ತಿಂಗಳಿಂದ ರಾಮನಾರು ಮತ್ತು ನಮ್ಮ ಕಬ್ಬಿನವರ ಒಡನಾಟದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರ ಸಂಪರ್ಕ ಇಟ್ಟು ಈ ಒಂದು ದಿನವನ್ನು ಹೊಂದಿಸಿದ್ದೀವಿ. ಆದ ಕಾರಣ ಈಗಾಗಲೇ ಚೆನ್ನಕೇಶ್ವರ ಹೇಳಿದ್ರು, ಯಾವುದೇ ಒಂದು ಉಚಿತವಾಗಿ ಸಿಗ್ತದಂದ್ರೆ ಅದಕ್ಕೆ ರೇಟ್ ಕಡಿಮೆ. ಯಾಕಂದರೆ ನಾವು ಲಕ್ಷಾಂತರ ಕಟ್ಟಿ ಆಪರೇಷನ್ ಮಾಡುವಂಥ ಒಂದು ಆಸ್ಪತ್ರೆಗಳಲ್ಲಿ ಹೋಗಿ ಖರ್ಚಿನ ಬಿಲ್ಲು ನೋಡಿದ್ದೀವಿ. ಬೇರೆ ಬೇರೆ ಕಡೆ ಅದಕ್ಕೆ ವ್ಯವಸ್ಥೆ ಇಲ್ಲದಂಥ ಸಮಯದಲ್ಲಿ ಆ ತುರ್ತು ವಿಷಯಕ್ಕೆ ಅದಕ್ಕಿರುವಂಥ ಕೆಲಸಕ್ಕೆ ನಾವು ಹೊರದಾಡೋದನ್ನು ನೋಡಿದ್ವಿ. ಆದರೆ ನಮ್ಮ ಮನೆ ಬಾಗಿಲಿಗೆ ನಮ್ಮ ಇಂಥ ಕೇಸರಿ ಮಿತ್ರವೃಂದ ಈ ಒಂದು ಸಂಸ್ಥೆ ಜಾಗೃತದಲ್ಲಿ ಒಂದು ಕಾರ್ಯಕ್ರಮ ಆಗುವಾಗ ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಬರಬೇಕಂತ ಹೇಳುವಾಗ ಇವತ್ತು ಇದಕ್ಕೆ ಸಾಕ್ಷಿ ಆಗಿದೆ. ಯಾಕಂದರೆ ನಾನು ಬೆಳಿಗ್ಗೆ ನೋಡ್ತಿದ್ದೆ, ನಾವೆಲ್ಲ ಬರೋ ಮೊದಲು ಎಲ್ಲ ಇಲ್ಲಿ ಒಂದು ಉತ್ಸಾಹದಿಂದ ಬಂದು ಈ ಒಂದು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕುಂಬಳ ಪರಿಸರದಲ್ಲಿ ಒಂದು ಸೇವೆ ಮಾಡುವಂಥ ಕೇಸರಿ ಮಿತ್ರವೃಂದದೊಂದಿಗೆ ನಾವೆಲ್ಲ ಕೈ ಜೋಡಿಸಿ ನಾವು ಒಟ್ಟಿಗೆ ಅದರ ಒಂದು ಅನುಭವ ತಗೊಳ್ಬೇಕು. ಇದರಲ್ಲಿ ತುಂಬ ಪ್ರಯೋಜನ ನಮಗೆ ಮುಂದೆ ಆಗಿದೆ, ಇವತ್ತು ಕೂಡ ನಮಗೆ ತುಂಬ ಒಳ್ಳೆ ಉತ್ತಮ ಪ್ರಯೋಜನ ಆಗ್ತದೆ ಅಂತ ನಿಟ್ಟಿನಲ್ಲಿ ಎಲ್ಲ ಫಲಾನುಭವಿಗಳು ಎಲ್ಲರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷ ವಿಷಯ. ಯಾಕಂದರೆ ಈಗಾಗಲೇ ಚೆನ್ನಕೇಶ್ವರ ಹೇಳಿದ್ರು, ಒಂದು ಉಚಿತ ಅಂತ ಹೇಳೋದು ಅದಕ್ಕೆ ಸ್ಪಂದಿಸುವ ಕಡಿಮೆ ಅಂತ. ಆದರೆ ಇವತ್ತು ಈ ಪರಿಸರದಲ್ಲಿ ಉತ್ತಮ ಸೇವೆಯನ್ನು ತಗೊಳ್ಳೋದಕ್ಕೆ ನಾವೆಲ್ಲ ಮೊದಲಿನಾಗಿ ಬಂದು ಮುಂಚಿನಲ್ಲಿ ಬಂದು ನಿಂತಿದ್ದಾರೆ ಅಂತ ಹೇಳುವಾಗ ತುಂಬ ಹೆಮ್ಮೆ ಆಗ್ತದೆ. ಈ ಕ್ಲಬ್ ಆಯೋಜನೆ ಮಾಡಿದ ಕ್ಲಬ್ಗೆ ಕೂಡ ಒಂದು ಉತ್ತಮ ಒಂದು ತೃಪ್ತಿ ಬಂದಿದೆ ಅಂತ ನಾನು ಹೇಳ್ತೇನೆ. ಈಗಾಗಲೇ ನಾವು ಎಷ್ಟು ಸಂಪತ್ತಿದ್ರು ಏನಿದ್ರು ಕೂಡ ನಮ್ಮ ಅಂಗದಲ್ಲಿ ಪ್ರಾಮುಖ್ಯವಾದ ಅಂಗ ಅಂದರೆ
ಒಂದು ಕಣ್ಣು. ಆ ಕಣ್ಣಲ್ಲಿ ನಾವು ಯಾವುದು ಸೌಂದರ್ಯ ಯಾವುದು ಕೂಡ ಅನುಭವಿಸಬೇಕಂದ್ರೆ ಆ ಒಂದು ಕಣ್ಣು ಬೇಕು. ಆ ಕಣ್ಣು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಕಣ್ಣಿನ ಒಂದು ಚಿಕಿತ್ಸೆಗೆ ಬೇರೆ ಬೇರೆ ಲಕ್ಷಾಂತರ ಖರ್ಚಾಗುವಂಥ ಸಮಯದಲ್ಲಿ ಇಂಥ ಶಿಬಿರಗಳಾಗಿದೆ ಮೂಲಕ ಇವತ್ತು ಉಚಿತವಾಗಿ ಶಸ್ತ್ರಚಿಕಿತ್ಸೆ ತೆಗೆದು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ ನಮ್ಮ ಎಜೆ ಹಾಸ್ಪಿಟಲ್ ಸಹಾಯಕದಲ್ಲಿ ಉತ್ತಮ ಒಂದು ಸ್ಪಂದಿಸುವಂಥ ಕೆಲಸ ಇವತ್ತು ಆಗಿದೆ. ಅದೇ ರೀತಿ ಆರೋಗ್ಯ ಸಮಸ್ಯೆ ಇರುವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಚಿಕಿತ್ಸೆಗಾಗುವಂಥ ಉಚಿತ ಸಲಹೆಯನ್ನು ಇಲ್ಲಿ ಡಾಕ್ಟರ್ ಇವತ್ತು ತಗೊಳ್ತಾ ಇದ್ದಾರೆ. ಅದು ಕೂಡ ಒಂದು ಉತ್ತಮ ಕೆಲಸ. ಇಂಥ ಕೆಲಸ ಇವತ್ತು ಇದ್ದಂತಹ ರಕ್ತದಾನದಂಥ ಕೆಲಸ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಕೇಸರಿ ಮಿತ್ರರಿಂದ ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ನಿಂದ ನಿತ್ಯ ನಿರಂತರ ಕೆಲಸ ಆಗ್ತಾ ಇದೆ. ಆದರೆ ಈ ಪರಿಸರದಲ್ಲಿ ಇವತ್ತು ಉತ್ತಮ ಕೆಲಸ ಆಗಿದೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟು ಲಯನ್ಸ್ ಕ್ಲಬ್ ಅನ್ನು ಕೂಡ ಈ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಕೇಸರಿ ಮಿತ್ರದ ಅಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರಿಗೆ ಇನ್ನೊಮ್ಮೆ ನಾನು ಕರೆ ಕೊಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಈ ಚಿಕಿತ್ಸೆಯ ಮುಖಾಂತರ ಅವರ ಜೀವನದಲ್ಲಿ ಒಂದು ಅಮೂಲ್ಯವಾದ ಅಂಗ ಆ ಒಂದು ನೇತ್ರ ವಿಷಯದಲ್ಲಿ ಏನು ಅವಶ್ಯಕತೆ ಉಂಟು ಅದಕ್ಕೆ ಚಿಕಿತ್ಸೆಗೆ ಒಳ್ಳೆಯ ಆರೋಗ್ಯಕರವಾಗಿ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಬೇಡುತ್ತಾ ಇವತ್ತು ಲಯನ್ಸ್ ಕ್ಲಬ್ನ ಎಲ್ಲ ನಾವು ಪದಾಧಿಕಾರಿಗಳು ಬಂದಿದ್ದೀವಿ. ಇನ್ನೂ ಕೂಡ ಈ ಒಂದು ಕ್ಲಬ್ನ ಮುಖಾಂತರದಿಂದ ಕೆಲಸ ಕಾರ್ಯಕ್ರಮದಲ್ಲಿ ನಾವು ಕೈತೊಳಿಸ್ತೀವಿ ಅಂತ ಹೇಳ್ತಾ ಇವತ್ತು ನಮಗೆ ಅವಕಾಶ ಕೊಟ್ಟಿರುವಂತಹ ಕ್ಲಬ್ಬಿನ ಅಧ್ಯಕ್ಷ ಸದಸ್ಯರು ಇವತ್ತು ಬಂದಿರುವ ಎಲ್ಲರಿಗೂ ಕೂಡ ನಾನು ವಂದಿಸುತ್ತಾ ನನಗೆ ಎರಡು ಮಾತಾಡಲು ಅವಕಾಶ ಕೊಟ್ಟಿರುವಂತಹ ಅಧ್ಯಕ್ಷನ ಎರಡು ಮಾತನ್ನು ವಂದಿಸುತ್ತಾ ಎಲ್ಲರಿಗೂ ಒಂದು ಶುಭ ಹಾರೈಸ್ತೀನಿ. ಜೈ ಭಾರತ್. ಧನ್ಯವಾದಗಳು. ಇದೀಗ ಧನ್ಯವಾದ ಸಮರ್ಪಣೆ ಮಾತೃಮಂಡಳಿ ಕಾರ್ಯದರ್ಶಿ ಶ್ರೀಮತಿ ದಿವ್ಯಾ ರಾಕೇಶ್ ಅವರೇ. ಪುರಸ್ಕೃತ ಕೇಸರಿ ಮಿತ್ರರಿಂದ ಸೇವಾ ಟ್ರಸ್ಟ್ ಮಾತೃಮಂಡಳಿ ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ಜಂಟ್ಯಾಶ್ರಯದಲ್ಲಿ ನಡೆಯುತ್ತಿರುವ ಎಜೆ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮಂಗಳೂರು ಇದರ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ಕಣ್ಣಿನ ಪರೀಕ್ಷೆ ಮತ್ತು ಉಚಿತ ಕನ್ನಡಕ ವಿತರಣೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಲಯನ್ ಅನಿಲ್ ದಾಸ್ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ನಡೆಸಿದಂತಹ ಶ್ರೀ ಚನ್ನಕೇಶವ ಯೋಜನಾಧಿಕಾರಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ ಶ್ರೀ ಜಯರಾಮ್ ಶೆಟ್ಟಿ ಏಕ ತಜ್ಞರು ಎಜೆ ಆಸ್ಪತ್ರೆ ಮಂಗಳೂರು ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಲಯನ್ ಶ್ರೀ ರಾಜಮೋಹನ್ ಆಳ್ವ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಜಡ್ಜರ್ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಲಯನ್ ಶ್ರೀಮತಿ ಮಲ್ಲಿಕಾ ಆಳ್ವ ಕಾರ್ಯದರ್ಶಿ ಲಯನ್ಸ್ ಕ್ಲಬ್ ಮಂಗಳೂರು, ಲಯನ್ ಶ್ರೀಮತಿ ಅನಿತಾ ಗೋಸ್, ಲಯನ್ ಸಂಜು ಶೆಟ್ಟಿ ಇವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ನಮ್ಮ ಕೇಸರಿ ಮಿತ್ರದ ಅಧ್ಯಕ್ಷರಾದಂತಹ ಸಂದೀಪ್ ಕುಪ್ಪಲ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಆಗಮಿಸಿದಂತಹ ಇತರ ವೈದ್ಯರು ಹಾಗೂ ಎಜೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಶ್ರೀ ಹಿರಿಯರಾದಂತಹ BN ನಾರಾಯಣ್ ಇವರಿಗೂ ಕೂಡ ಧನ್ಯವಾದಗಳು. ಇನ್ನು ಇಲ್ಲಿನ ಆಗಮಿಸಿದಂತಹ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸಿಬ್ಬಂದಿಯವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಕೇಸರಿ ವೃತ್ತವೃತ್ತ ಸೇವಾ ಟ್ರಸ್ಟ್ ಮಾತೃಮಂಡಳಿಯ ಪ್ರತಿಯೊಬ್ಬ ಪದಾಧಿಕಾರಿಗಳು ಸರ್ವ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿ ನಮ್ಮೊಂದಿಗೆ ಸಹಕಾರ ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹೀಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಊರಿನ ಬಂಧುಗಳಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನೀವು ಯಾವ್ಯಾವ ಸಂಬಂಧಿತ ಚಿಕಿತ್ಸೆಗೆ ತೆರಳಬೇಕು ಆ ಸಂಬಂಧಿತ ಈ ಭಾಗದಲ್ಲಿ ಜಗಳ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಅಧ್ಯಕ್ಷನಾಗಿ ನಾನೀಗ ಬಂದಿದ್ದೇನೆ. ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಕೇಸರಿ ಮಿತ್ರವೃಂದ ಈ ಕುಂಬಳದ ಮಾತೃ ಸಂಸ್ಥೆಯಾಗಿ ಕಳೆದ 47-48 ವರ್ಷಗಳಿಂದ ನಾವು ಸೇವೆಯನ್ನು ಸಮಾಜಕ್ಕಾಗಿ ಸಲ್ಲಿಸ್ತಾ ಬರ್ತಾ ಇದ್ದೇವೆ. ಆರಂಭಿಕವಾಗಿ ಇಲ್ಲಿನ ಮೂಲಭೂತ ಸೌಕರ್ಯದಿಂದ ಹಿಡಿದು ಈಗ ಆಧುನಿಕ ಈ
ಶೈಕ್ಷಣಿಕವಾಗಿರಲಿ, ವೈದ್ಯಕೀಯವಾಗಿರಲಿ, ಆರ್ಥಿಕವಾಗಿರಲಿ ಯಾವುದೇ ರೀತಿಯ ಸಹಕಾರ ಬೇಕಿದ್ದರೂ ಕೂಡ ನಾವು ಕೇಸರಿ ಮಿತ್ರ ವೃಂದದಿಂದ ಕಳೆದ 47 ವರ್ಷಗಳಿಂದ ಒದಗಿಸ್ತಾ ಬರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಮೀಪದಲ್ಲಿರುವಂತಹ ಕುಂಪಲದ ಶಾಲೆಯನ್ನು ಗಮನಿಸಿದರೆ ಅದರ ಆರಂಭಿಕ ಕಟ್ಟಡದಿಂದ ಹಿಡಿದು ಈವರೆಗೆ ಆ ಒಂದು ಶಿಕ್ಷಣ ಸಂಸ್ಥೆಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅವೆಲ್ಲವನ್ನು ನಾವು ಒದಗಿಸಿಕೊಡ್ತಾ ಬರ್ತಾ ಇದ್ದೇವೆ. ಅದಕ್ಕಾಗಿ ಮತ್ತು ಈ ಒಂದು ಸಮಾಜಕ್ಕಾಗಿ ಸಲ್ಲಿಸಿದ ಸೇವೆಗಾಗಿ ಕಳೆದ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮಗೆ ಬಂದಿದೆ. ಸಂತೋಷಕರವಾದ ವಿಷಯ. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ ದಿನದಿಂದಲೇ ನಾವು ನಮ್ಮ ಸೇವಾ ಚಟುವಟಿಕೆಯನ್ನು ನಿಲ್ಲಿಸಿಲ್ಲ, ನಿರಂತರವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಧಾರ್ಮಿಕವಾಗಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಕುಂಪಲದ ಇನ್ನೊಂದು ಮಾತ್ರ ದೇವಸ್ಥಾನವಾಗಿರುವಂತಹ ಆದಿಶಕ್ತಿ ಚಾಮುಂಡೇಶ್ವರಿ ಇದರ ಜೀರ್ಣೋದ್ಧಾರ ಕಾರ್ಯವನ್ನು ಕೂಡ ನಮ್ಮ ಸಂಸ್ಥೆಯ ಮುಂದಾಳತ್ವದಲ್ಲಿ ನಾವು ಕೈಗೆತ್ತಿಕೊಂಡಿದ್ದೇವೆ. ಯಶಸ್ವಿಯಾಗಿ ಸಾಗ್ತಾ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ